ಮಂಗಳೂರು ಮಹಾನಗರ ಪಾಲಿಕೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ನೀರು ಸರಬರಾಜು ಶುಲ್ಕ ಆನ್ಲೈನ್ ಪಾವತಿ, ಉದ್ದಿಮೆ ಪರವಾನಗಿ ಆನ್ಲೈನ್ ಪಾವತಿಯ ಸಾಫ್ಟ್ವೇರ್ ಅಪ್ಲಿಕೇಶನ್ ಹಾಗೂ ವರ್ಗಾಯಿಸಬಹುದಾದ ಅಭಿವೃದ್ಧಿಯ ಹಕ್ಕುಗಳಿಗೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು. ಈ ವೇಳೆ ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಡಾ ಸಂತೋಷ್ ಕುಮಾರ್ ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಉದ್ದಿಮೆದಾರರಿಗೆ ವ್ಯಾಪಾರ ಪರವಾನಗಿಯನ್ನು ಆನ್ಲೈನ್ ಮುಖಾಂತರ ನೀಡಲು ಸಾಫ್ಟ್ವೇರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಸಾಫ್ಟ್ವೇರ್ ವ್ಯವಸ್ಥೆಯು ವ್ಯಾಪಾರ ಪರವಾನಗಿಗೆ ಅರ್ಜಿ ಸಲ್ಲಿಸುವುದು, ವ್ಯಾಪಾರ ಪರವಾನಗಿಯನ್ನು ನವೀಕರಿಸುವುದು, ವ್ಯಾಪಾರ ಪರವಾನಗಿಯನ್ನು ರದ್ದುಪಡಿಸುವುದು, ದಾಖಲಾತಿಗಳನ್ನು ಹಾಗೂ ಉದ್ದಿಮೆಯ ಫೋಟೋ ಅಪ್ಲೋಡ್ ಮಾಡುವುದು, ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸುವುದು ಸೇರಿದಂತೆ ಹಲವಾರು ವೈಶಿಷ್ಟ್ಯತೆಗಳನ್ನು ಸಾಫ್ಟ್ವೇರ್ನಲ್ಲಿ ಒದಗಿಸಲಾಗಿದೆ ಎಂದರು. ಇನ್ನೊಂದು ಉದ್ಯಮೆ ಪರವಾನಗಿ ಆನ್ಲೈನ್ ಚಾಲನೆ ನೀಡಿರುವಂತಹ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನೀರಿನ ಬಿಲ್ಲಿಗೆ ಸಂಬಂಧಪಟ್ಟಂತ ಇಶ್ಯೂ ತಮಗೆ ಜಸ್ಟ್ ಬ್ರೀಫ್ ಆಗಿ ಹೇಳ್ತೀನಿ. ಈಗ ಆಲ್ರೆಡಿ ನಮ್ಮಲ್ಲಿ ಸುಮಾರು 93,000 ಏನು ಸೀಕ್ವೆನ್ಸ್ ನಂಬರ್ ಇರುವಂತಹ ಒಂದು ಹೌಸ್ ಹೋಲ್ಡ್ ಆ ನೀರಿನ ಬಿಲ್ಗಳಿಗೆ ನಮ್ಮ ನೇರವಾಗಿ NPW ಏನು ವರ್ಕರ್ಸ್ ಇದ್ದಾರೆ ಅವರು ಹೋಗ್ಬಿಟ್ಟು ಬಿಲ್ ಜನರೇಟ್ ಮಾಡ್ತಾರೆ. ಅಲ್ಲಿ ಜನರೇಟ್ ಮಾಡಿರೋಂಥ ಆ ಸೀಕ್ವೆನ್ಸ್ ನಂಬರಿಗೆ ಅಲ್ಲೇ ನೇರವಾಗಿ ಮನೆಗಳಿಗೆ ಆ ಬಿಲ್ಗಳನ್ನು ಕೊಡ್ತಾರೆ. ಕೊಟ್ಟಾದ ತಕ್ಷಣ ಅವರು ಅಲ್ಲೇ ಪಾವತಿ ಮಾಡೋದಾದ್ರೆ ಈ ಒಂದು ಏನು QR ಸ್ಕ್ಯಾನ್ ಕೋಡ್ ಇದೆ ಅದರ ಮುಖಾಂತರ ಪಾವತಿ ಮಾಡಿ. ಬಳಿಕ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಕ್ಷಯ್ ಶ್ರೀಧರ್ ಮಾತನಾಡಿ, ಕರ್ನಾಟಕ ರಾಜ್ಯ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ನಿಗಮ ಸಂಸ್ಥೆಯ ವತಿಯಿಂದ ವ್ಯಾಪಾರ ಪರವಾನಗಿಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದ ಅವರು ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಉಪಮಹಾಪೌರರಾದ ಜಾನಕಿ ಯಾನೆ ವೇದಾವತಿ, ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್, ಮಂಗಳೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರು, ವಿವಿಧ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಬ್ಯಾಂಕ್ ಅಧಿಕಾರಿಗಳು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್ 24/7 ಮಂಗಳೂರು.